ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ.ಡಿ. ತಲಪಾಡಿ ವ್ಲಾಗ್ಸ್. ನಾನು ಮತ್ತು ಮಹಾನ್ ಈಗಾಗಲೇ ದೇವಸ್ಥಾನ ಬಂದು ತಲುಪಿದ್ದೀವಿ. ಇನ್ನು ಇವಾಗ ದೇವಸ್ಥಾನದ ಒಳಗಡೆ ಹೋಗಿಕೊಂಡು ಇವನಿಗೆ ನಿದ್ದೆ ಬರ್ತಾ ಉಂಟು ಈಗಲೇ. ನಾವು ಒಳಗೆ ಬಂದ ಕೂಡಲೇ ಸ್ವಲ್ಪ ಹೊತ್ತಲ್ಲಿ ಬಳಿ ಶುರುವಾಯಿತು. ನಿಜವಾಗಿ ನಾವು ಎನಿಸಿದ್ದು ಸ್ವಲ್ಪ ಬೇಗ ಬರಬೇಕು, ತುದಿಮರ ಏರುವ ಮೊದಲು ಬರಬೇಕು ಅಂತ ಎನಿಸಿ ಸ್ವಲ್ಪ ಲೇಟ್ ಆಯಿತು. ಅದು ಏರಿಸಿ ಆಗಿದೆ. ಅದ ನಂತರ ಈಗ ಬಳಿ ಹೊರಡಿತು ದೇವರದ್ದು. ಇವತ್ತು ಈಗ ಈ ದೇವರದ್ದು ಬಳಿ ಆದ ನಂತರ ಮತ್ತು ಕಂಚಿಲ್ ದೀಪ ಅಂತ ಉಂಟು, ಅದು ಸಹ ಇದರೊಟ್ಟಿಗೆ ಆಗ್ತದೆ. ಈಗ ಒಂದು ಸುತ್ತ ಆದ ನಂತರ ನೆಕ್ಸ್ಟ್ ಮತ್ತೆ ಕಂಚಿಲ್ ದೀಪ ಅಂತೇಳಿ ಕೆಲವರೆಲ್ಲ ಹರಕೆ ಹೇಳಿದಂಥದ್ದು, ಅದು ದೇವರ ಮುಂದೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಯಾರೆಲ್ಲ ಹರಕೆ ಹೇಳಿದರೆ ಅವರೆಲ್ಲ ದೇವರ ಮುಂದೆ ದೀಪ ಹಿಡ್ಕೊಂಡು ಹೋಗ್ಲಿಕ್ಕಿರ್ತದೆ. ಜಾತ್ರೆ ಇವತ್ತಿನಿಂದ ಪ್ರಾರಂಭ. 14ರಿಂದ 18ರ ತನಕ ನಮ್ಮ ಶ್ರೀ ತಲಪಾಡಿ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಜಾತ್ರೆ ನಡೆಯುತ್ತುಂಟು. ನೋಡಿ, ಕಂಚಿಲ್ ದೀಪ ಬಳಿ ಅಂತ ಹೇಳಿದ್ರೆ ಇದೆ. ದೇವರ ಮುಂದಿನಿಂದ ಇವರು ನಡ್ಕೊಂಡು ಹೋಗ್ತಿರ್ತಾರೆ, ಹಿಂದೆ ನೋಡಿಕೊಂಡು. ಅದರ ಮುಂದೆ ದೇವರು ಬರ್ತಾ ಇರ್ತದೆ. ನೋಡಿ, ಇದೆಲ್ಲರ ಕೇಳಿದವರು ಅವರವರ ಮಕ್ಕಳಿಗೆ ಮತ್ತು ಕೆಲವರು ದೊಡ್ಡವರಿಗೆ ಸಲ್ಲ. ನೋಡಿ, ಇಲ್ಲಿ ಮಕ್ಕಳನ್ನೆಲ್ಲ ಫಿಂಗರ್ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ. ಹಾಗಿದು ಪ್ರತಿ ವರ್ಷ ಕೂಡ ನಡೀತದೆ. ತುಂಬ ಜನ ಇರ್ತಾರೆ ಪ್ರತಿ ವರ್ಷ ಕೂಡ. ನೋಡಿ, ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಪೇಟೆ ಎಲ್ಲ ಇಟ್ಟು ಒಳ್ಳೆ ಬಟ್ಟೆ ಎಲ್ಲ ಧರಿಸಿ ದೇವರ ಮುಂದೆ ಈಗ ನಡ್ಕೊಂಡು ಹೋಗ್ತಿದ್ದಾರೆ. ಇದು ಯಕ್ಷಗಾನ. ಇದು ದೇವರ ಮುಂದೆ ಫಸ್ಟಿಗೊಂದು ಬಂದು ನಲಿದು ಹೋಗ್ತಾರೆ. ಮತ್ತು ಇಲ್ಲಿ ಹೊರಗಡೆ ಗದ್ದೆಯಲ್ಲಿ ಯಕ್ಷಗಾನ ಆಗಲಿಕ್ಕುಂಟು. ಅದು ಸ್ವಲ್ಪ ಲೇಟ್ ಉಂಟು. ಇದು ದೇವರ ಬಲಿಯೆಲ್ಲ ಆದ ನಂತರ ಅದಾಗೋದು. ಇವರು ಮೊದಲು ಬಂದಿಲ್ಲಿ ಒಂದು ಪ್ರಾರ್ಥನೆ ಎಲ್ಲ ಮಾಡಿ ಆದ ನಂತರ ಹೋಗ್ತಾರೆ. ಮತ್ತೆ ಅಲ್ಲಿ ಯಕ್ಷಗಾನ ಶುರುವಾಗ್ತದೆ.
ನೋಡಿ ಇನ್ನು ದೇವರು ಇದೊಂದು ಹೂವಿನ ರಥ ಅಂತ ಉಂಟು. ಇದರಲ್ಲಿ ಇನ್ನು ಕೂತ್ಕೊಂಡು ಒಂದು ಸುತ್ತು ಬರಲಿಕ್ಕೆ ಉಂಟು. ಪೂಜೆ ಎಲ್ಲ ಆಗಿ ಆದ ನಂತರ ದೇವರು ವಸಂತ ಮಂಟಪದಲ್ಲಿ ಕೂತ್ಕೊಂಡು ಅಲ್ಲೆಲ್ಲ ಪೂಜೆ ಆಗಿ ಮತ್ತು ಪಲ್ಲಕ್ಕಿಯಲ್ಲೆಲ್ಲ ಕೂತ್ಕೊಂಡು ಆದ ನಂತರ ದೇವರು ಮತ್ತೆ ಒಳಗೆ ಹೋಗ್ಲಿಕ್ಕೆ ಉಂಟು. ಆದ ನಂತರ ವಾಪಸ್ ಬಳಿ ಉಂಟಂತೆ. ಇದೆಲ್ಲ ಮುಗಿದ ನಂತರ ಸ್ವಲ್ಪ ಹೊತ್ತಾಗ್ತದೆ ನೋಡಿ. ಇವಾಗ ಈ ರಥವನ್ನು ಎಳಿತಿದ್ದಾರೆ. ಇದು ಫುಲ್ಲು ಹೂವಿನಿಂದ ಶೃಂಗರಿಸಿದಂಥ ರಥ. ಹಾಗೆ ಇದಕ್ಕೆ ಹೂವಿನ ರಥ ಅಂತೇಳಿ ಹೇಳ್ತಾರೆ. ನೋಡಿ ಯಾರು ಪ್ರಭಾಕರನಲ್ಲಿ ದೇವಸ್ಥಾನದ ಒಳಗಿದ್ದಾರೆ, ಹೊರಗೆ ಬಂದ್ರು. ಹಾ, ದೇವರದ್ದು ಬಳಿಯೆಲ್ಲ ಆಯ್ತು ನೋಡಿ. ಹಾಗೀಗ ಹೊರಗೆ ಬಂದದ್ದು. ನೋಡುವಾಗ ಇಲ್ಲಿ ಮಳೆ ಬರ್ತಾ ಉಂಟು ನೋಡಿ. ಎಲ್ಲ ನೆಲ ಎಲ್ಲ ಒದ್ದಾಗಿದೆ, ಎಲ್ಲ ಮಳೆ ಬರ್ತಿರ್ತದೆ. ದೇವರದ್ದು ಬಳಿ ಬೇಗ ಮುಗಿಯಿತು. ಹಾಗೆ ಅದನ್ನು ನೋಡಿ ನಾವು ಈಗ ಹೊರಗೆ ಬಂದೆವು.